ಸಾಮಾಜಿಕ ಪರಿವರ್ತನೆಯೊಂದಿಗೆ ಪ್ರಾಚಾರ್ಯರು ಹೇಗೆ ಬಾಳಬೇಕು ಅನ್ನುವುದನ್ನು ಬೇರೆಯವರಿಗೆ ಮಾದರಿಯಾಗಿ ತೋರಿಸುವ ಮುಖೇನ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಪ್ರಾಚಾರ್ಯರ ಸಂಘ ರಾಜ್ಯದಲ್ಲೇ ಮೇಲ್ಪಂಕ್ತಿಯನ್ನ ಹಾಕಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದರು. ಅವರು ಬೆಂಗಳೂರು ಶಾಸಕರ ಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಪ್ರಾಚಾರ್ಯರ ಸಂಘದ 2022ನೇ ಸಾಲಿನ ಡೈರಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು. ಸಂಘ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪರಿವರ್ತನೆ ತರುವ ಪ್ರಯತ್ನವಾಗಿದೆ. ಪ್ರಾಚಾರ್ಯರು ಕೇವಲ ವೇತನಕ್ಕಷ್ಟೇ ಸೀಮಿತವಾಗಿರದೆ ಸಮಾಜ ಅವರ ಮೇಲಿಟ್ಟಿರುವ ವಿಶ್ವಾಸವನ್ನ ಕಾಪಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಕರ್ತವ್ಯಗಳನ್ನು ಪಾಲಿಸಿರುವುದು ಇತರರಿಗೆ ಮಾದರಿ ಎಂದು ಹೇಳಿದರು. ಸಮಾಜ ನಿಮ್ಮೇಲಿಟ್ಟಿರುವಂಥ ವಿಶ್ವಾಸದಿಂದ ಸಮಾಜ ನಿಮ್ಮ ನೋಡ್ತಿರೋದ್ರಿಂದ ನಮ್ಮ ಕರ್ತವ್ಯಗಳೇನು ಅಂತ ನೀವೇ ಅರ್ಥ ಮಾಡ್ಕೊಂಡು ಇಷ್ಟು ದೊಡ್ಡ ಕೆಲಸಗಳನ್ನ ತಾವು ಮಾಡ್ತಿರುವಂಥದ್ದು ತುಂಬ ಸಂತೋಷವಾದಂಥ ವಿಷಯ. ಡೈರಿ ಅನೇಕ ಸಂಘಗಳು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ. ಆದರೆ ಡೈರಿ ಓಪನ್ ಮಾಡೋದು ಅಷ್ಟೇ ಅವ್ರ ಕೆಲಸ ಅಥವಾ ಅವರ ಸಂಘದ ಸದಸ್ಯರಿಗೆ ಸರ್ಕಾರದ ಕಡೆಯಿಂದ ಏನಾದರೂ ಒಂದಷ್ಟು ಬೆನಿಫಿಟ್ ತಗೊಳ್ಳೋದಕ್ಕಷ್ಟೇ ಅವ್ರ ಕೆಲಸಕ್ಕೆ ಸೀಮಿತವಾಗಿರುತ್ತೆ. ನೀವು ಅದಕ್ಕಿಂತ ಹೆಚ್ಚಿನ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀರ. ಶಿಕ್ಷಣ ಇಲಾಖೆಗೆ ಒಂದು ಕ್ವಾಲಿಟೇಟಿವ್ ಶಿಕ್ಷಣ ಕೊಡಬೇಕು ಅನ್ನೋದಾದರೆ ಸರ್ಕಾರ ಏನು ಮಾಡಬೇಕು ಅದು ಆ ಎಲ್ಲ ಕೆಲಸಗಳನ್ನು ಸಹಿತ ತಾವೇ ಮಾಡ್ತಾಯಿದ್ದೀರ ಅಂತ ಸಂಘದಿಂದ ಟ್ರೈನಿಂಗ್ ಕೊಡೋದು ಅಂತ ಮಿಕ್ಕಿದೆಲ್ಲವೂ ಸರಿ. ಆದರೆ ಫ್ರೀ ಕೊಡ್ತೀವಿ ಅನ್ನೋದಕ್ಕಿಂತ ಅದಕ್ಕೇನಾದ್ರು ಒಂದು ನಾಮಿನಲ್ ಚಾರ್ಜಸ್ ಇಟ್ಟು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಫ್ರೀ ಅಂತ ಯಾವುದಾದನ್ನು ಕೊಟ್ಟಿದ್ದೀವಿ ಅದರ ಉಪಯೋಗಿಸ್ಕೊಂಡವ್ರ ಪರ್ಸಂಟೇಜನ್ನು ನೋಡಿದಾಗ ಒಂದೊಂದ್ಸರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕಿ ಸ್ನೇಹಲ್ ಅವರು ಮಾತನಾಡಿ, ವಿದ್ಯಾರ್ಥಿ ಸ್ನೇಹಿ ಕಾರ್ಯಕ್ರಮಗಳನ್ನು ರಾಜ್ಯದ ಇತರೆಡೆಯೂ ಕೊಂಡೊಯ್ಯುವ ಕಾರ್ಯ ಪ್ರಾಚಾರ್ಯರ ಸಂಘದಿಂದ ಆಗಬೇಕಿದೆ. ವಿದ್ಯಾರ್ಥಿಗಳಲ್ಲಿ ಉತ್ತಮ ಅಭ್ಯಾಸಗಳನ್ನು ಸಂರಕ್ಷಿಸುವ ಕಾರ್ಯವು ಪರಿಣಾಮಕಾರಿಯಾಗಿ ಆಗಬೇಕಿದೆ. ಬಿಡುಗಡೆಗೊಳಿಸಲಾದ ಡೈರಿ ತುಂಬಾ ಮಾಹಿತಿಯಿಂದ ತುಂಬಿದ್ದು ರಾಜ್ಯದಾದ್ಯಂತ ಇಲಾಖೆಯ ಎಲ್ಲ ಅಧಿಕಾರಿಗಳ ಮಾಹಿತಿ ಲಭ್ಯವಿರುವುದರಿಂದ ಎಲ್ಲರಿಗೂ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗ್ತಿರುವಂತಹ ಒಳ್ಳೆ ಕಾರ್ಯಗಳ ಬಗ್ಗೆ, ವಿದ್ಯಾರ್ಥಿ ಸ್ನೇಹಿ ಕಾರ್ಯಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಈ ಒಂದು ಏನು ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ, ಅದೇ ರೀತಿ ಬೇರೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಕಾರ್ಯಗಳು ನಡೀತಾ ಇರಬಹುದು. ಇವೆಲ್ಲ ಏನು ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಅದನ್ನು ಒಂದು ಸಂಗ್ರಹಿಸುವಂಥ ಕೆಲಸ ಆಗಬೇಕು ಅಂತ ನನಗೆ ಇವತ್ತು ಮನವರಿಕೆ ಆಗಿದೆ. ಸೊ ಆದಷ್ಟು ಬೇಗ ಅದನ್ನು ನಾವು ಮಾಡ್ತೀವಿ. ಮತ್ತು ಯಾವ ಕಾರ್ಯಕ್ರಮಗಳನ್ನು ರಾಜ್ಯದ ಎಲ್ಲ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗುತ್ತೆ ಅದನ್ನ ನಾವು ಮಾಡಬೇಕಾಗತ್ತೆ. ಸೊ ಇಂಥ ಒಂದು ಡೈರಿ ರಿಲೀಸ್ ಕಾರ್ಯಕ್ರಮ ಮತ್ತು ನಿಮ್ಮ ಸಂಘ ಮಾಡ್ತಿರೋಂಥ ಕೆಲಸವನ್ನು ತಾವು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. ಡೈರಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾನು ಪೂರ್ಣವಾಗಿ ನೋಡಿದ್ದೇನೆ. ಅದರಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ಸಂಪೂರ್ಣ ಮಾಹಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಅಧಿಕಾರಿಯ ಮಾಹಿತಿ ಅದರಲ್ಲಿ ಇದೆ. ಇಲಾಖೆಯ ಎಲ್ಲ ಅಧಿಕಾರಿಗಳ ಮಾಹಿತಿ ಅದರಲ್ಲಿ ಇದೆ. ತುಂಬ ಚೆನ್ನಾಗಿ ಡೈರಿ ಮೂಡ್ ಬಂದಿದೆ. ಇದೇ ಥರ ತಮ್ಮ ಕೆಲಸ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನನ್ನ ಮಾತು. ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಪ್ರಾಚಾರ್ಯರ ಸಂಘದ ಅಧ್ಯಕ್ಷ ಗಂಗಾಧರ ಆಳ್ವ ಅಧ್ಯಕ್ಷತೆ ವಹಿಸಿದ್ರು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸಿಡಿ ಜಯಣ್ಣ, ಉಪನಿರ್ದೇಶಕರುಗಳಾದ ಕಚೇರಿಯ ಶಾಖಾಧಿಕಾರಿ ನಿತಿನ್, ಕಾರ್ಯದರ್ಶಿ ಯೂಸುಫ್ ವಿಟ್ಲ, ಉಪಾಧ್ಯಕ್ಷರುಗಳಾದ ವಿನಾಯಕ್ ಪಿಜಿ, ವಿಠಲ್ ಅಬ್ರಾ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾಗುವ ಸ್ಯಾನಿಟರಿ ಉತ್ಪನ್ನಗಳ ಆಯ್ಕೆಗೆ ಇನ್ನಿಲ್ಲ ಚಿಂತೆ. ಗುಣಮಟ್ಟದ ಸ್ಯಾನಿಟರಿ ಉತ್ಪನ್ನಗಳ ಅಗಾಧ ಸಂಗ್ರಹಕ್ಕೆ ಇನ್ನೊಂದು ಹೆಸರು ಭವಾನಿ ಎಂಟರ್ಪ್ರೈಸಸ್. ಸೇರಾ, ಜೆಲ್, ಆಸಿಸ್, ಆಕ್ವೆಲ್ ಕಂಪನಿಗಳ ಬಾತ್ಟಬ್ ಮತ್ತು ಸ್ಟೀಮ್ ಬಾತ್ ಉತ್ಪನ್ನಗಳು. ಸೋಮಾನಿ, ಸಿಂಫೋಲೋ, ಮೋನ್ಸನ್ 7 ಕಂಪನಿಗಳ ವಾಲ್ ಮತ್ತು ಫ್ಲೋರ್ ಟೈಲ್ಸ್ಗಳು. ಜರ್ಮನ್ ತಯಾರಿಕೆಯ ಎಂಸಿಪಿಎಲ್ ವಾಲ್ ಮತ್ತು ಫ್ಲೋರ್ ಟೈಲ್ಸ್ ಹಾಗೂ ಜರ್ಮನ್ ಕಂಪನಿ ಗ್ರೋಹೆಯ ಟ್ಯಾಪ್ಗಳು. 10 ವರ್ಷಗಳ ವಾರಂಟಿಯೊಂದಿಗೆ ವಿಶ್ವ ದರ್ಜೆಯ ಬಾತ್ರೂಮ್ ಮತ್ತು ಕಿಚನ್ ಫಿಟ್ಟಿಂಗ್ಸ್ಗಳು ಲಭ್ಯ. ಇದರೊಂದಿಗೆ ಫಿನೋಲೆಕ್ಸ್, ಆಶೀರ್ವಾದ್, ಆಸ್ಟ್ರಲ್ ಕಂಪನಿಗಳ ಪೈಪ್ಗಳು. ನಿಮ್ಮ ಅಗತ್ಯದ ಸ್ಯಾನಿಟರಿ ಉತ್ಪನ್ನಗಳಿಗಾಗಿ ಇದ್ದೇ ಭೇಟಿ ನೀಡಿ. ಭವಾನಿ ಎಂಟರ್ಪ್ರೈಸಸ್, ವಿಶ್ವಾಸ್ ಟವರ್ಸ್, ಕೋರ್ಟ್ ರೋಡ್, ಉಡುಪಿ ಮತ್ತು ಅಮರ್ ಕಂಫರ್ಟ್ಸ್, NH66 ಪಡುಬಿದ್ರೆ.